ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸ್ನೇಹಿತರೆ, ಕೆಲವೊಂದು ದಿನಗಳ ಹಿಂದೆ ನಾನು ಮೈಸೂರಿನ ಒಂದು ಕೋರ್ಟ್ ನಲ್ಲಿ ಸೇವಕನ ಅಂದ್ರೆ ಒಂದು ಅಸಿಸ್ಟೆಂಟ್ ನ ಒಂದು ಹುದ್ದೆಗಳಿಗೆ ಒಂದು ಹೊಸದಾಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಆ ಒಂದು ಹುದ್ದೆಗಳಿಗೆ ಈ ರೀತಿ ಅಪ್ಲೈ ಮಾಡಬಹುದು ಅಂತ ನಾನು ಕೆಲವಷ್ಟು ದಿನಗಳ ಹಿಂದೆ ನಾನು ತಮ್ಮಲ್ಲಿ ಇನ್ಫಾರ್ಮೇಶನ್ ಶೇರ್ ಮಾಡಿಕೊಂಡಿದ್ದೆ, ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಮುಖಾಂತರ. ಓಕೆನಾ? ಸೊ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಿದಿರಿ. ಕೇವಲ SLC ಅನ್ನ ಕಂಪ್ಲೀಟ್ ಮಾಡಿಕೊಂಡಿದ್ದು ಯಾವುದೇ ರೀತಿಯಾದಂತಹ ಒಂದು ಪರೀಕ್ಷೆ ಎಕ್ಸಾಮಿನೇಷನ್ಸ್ ಅನ್ನ ಕೊಡ್ದಿರಾ ಡೈರೆಕ್ಟ್ ಆಗಿ ಒಂದು ಸಂದರ್ಶನದ ಮೂಲಕ ಈ ಒಂದು ಹುದ್ದೆಗಳ ಒಂದು ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಸೊ ಆ ಒಂದು ಉದ್ದೇಶದಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಏನು ಅಪ್ಲೈ ಮಾಡಿದಿರಿ. ಅದೇ ಆ ಒಂದು ಟೈಮ್ ನಲ್ಲಿ ನಾನು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಾನು ತಮ್ಮಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಇನ್ನೂ ಒಂದು ಡೌಟ್ ಇರುವುದು ಏನಂದ್ರೆ, ಬ್ರದರ್ ನಾವು ಅಪ್ಲೈ ಮಾಡಿದೀವಿ, ಆದ್ರೆ ಇದರ ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಮತ್ತಷ್ಟು ಬಾರಿ ನಮಗೆ ಇನ್ಫಾರ್ಮೇಶನ್ ಕೊಡಿ ಬ್ರದರ್ ಅಂತ ಒಂದು ಬಹಳಷ್ಟು ಒಂದು ಕಮೆಂಟ್ಸ್ ಗಳು ಬಹಳಷ್ಟು ದಿನಗಳಿಂದ ಬರ್ತಾ ಇದಾವೆ. ಓಕೆನಾ? ಸೊ ಫೈನಲ್ ಆಗಿ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರೆ ತಾವು ಈ ಒಂದು ಹುದ್ದೆಗಳಿಗೆ ಸೆಲೆಕ್ಷನ್ ಆಗಿದ್ದೀರಾ ಇಲ್ಲ ಅಂತ ಒಂದು ಅಪ್ಡೇಟ್ ಅನ್ನ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದ್ರೆ ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಮುಖಾಂತರ ನಾನು ತಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನಿನ್ನೆ ತಿಂಗಳು 5ನೇ ತಾರೀಕಿಂದ ಇದೇ ತಿಂಗಳು 4ನೇ ತಾರೀಕುವರೆಗೂ ಬಹಳಷ್ಟು ಒಂದು ಕ್ಯಾಂಡಿಡೇಟ್ ಗಳು ಅಪ್ಲಿಕೇಶನ್ ಹಾಕಿದಿರಿ. ಅಂದ್ರೆ ಇದರ ಒಂದು ಲಾಸ್ಟ್ ಡೇಟ್ ಇದೇ ತಿಂಗಳು 4ನೇ ತಾರೀಕು ಕಂಪ್ಲೀಟ್ ಆಗಿದೆ, ಅಂದ್ರೆ ಸ್ಟಾಪ್ ಆಗಿದೆ. ಓಕೆನಾ? ಇದರ ಒಂದು ಶುಲ್ಕ ಏನಿತ್ತು ಅಂದ್ರೆ ಫೀಸ್ ಏನಿತ್ತು ಅದು ಇದೇ ತಿಂಗಳು 8ನೇ ತಾರೀಕುವರೆಗೂ ತಾವು ಶುಲ್ಕ ಸಹ ತಾವು ಪೇ ಮಾಡಿದಿರಾ. ಇದರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ, ಒಟ್ಟು ಹುದ್ದೆಗಳ ಬಗ್ಗೆ ಮಾತಾಡಕ್ ಹೋದ್ರೆ 45 ಹುದ್ದೆಗಳನ್ನ ರಿಲೀಸ್ ಮಾಡಿರುತ್ತದೆ. ಇದರ ಒಂದು ಸಂಬಳದ ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು 28,950 ರೂಪಾಯಿ ತಾವು ಇಲ್ಲಿ ಒಂದು ಸಂಬಳ ಅಥವಾ ಒಂದು ಸ್ಯಾಲರಿಯನ್ನ ತಾವು ಇಲ್ಲಿ ಪಡ್ಕೋಬಹುದು. ಓಕೆನಾ? ಹುದ್ದೆಯ ಒಂದು ಹೆಸರು ಬಗ್ಗೆ ಮಾತಾಡಕ್ ಹೋದ್ರೆ ಸೇವಕರ ಒಂದು ಹುದ್ದೆ ಇರುತ್ತೆ, ಅಂದ್ರೆ ಒಂದು ಅಸಿಸ್ಟೆಂಟ್ ನ ಒಂದು ಕೆಲಸ ಇರುತ್ತೆ ಇಲ್ಲಿ ಮೈಸೂರು ಕೋರ್ಟ್ ನಲ್ಲಿ. ಓಕೆನಾ? ಮೈಸೂರು ನ್ಯಾಯಾಂಗದಲ್ಲಿ ಈ ಒಂದು ಸೇವಕನ ಒಂದು ಕೆಲಸ ಇರುತ್ತೆ ನಿಮಗೆ. ವಿದ್ಯಾರ್ಥಿ ಬಗ್ಗೆ ಮಾತಾಡಕ್ ಹೋದ್ರೆ ಕೇವಲ ತಾವು SLC ಅನ್ನ ಕಂಪ್ಲೀಟ್ ಮಾಡಿಕೊಂಡಿದ್ದು ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಇದರ ಒಂದು ಆಯ್ಕೆಯ ಒಂದು ಪ್ರಕ್ರಿಯೆ ಬಗ್ಗೆ ಮಾತಾಡಕ್ ಹೋದ್ರೆ SLC ಅಥವಾ ಒಂದು ತಾಸ್ತಾಮಾನ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳ ಒಂದು ಆಧಾರದ ಮೇಲೆ ಇಲ್ಲಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ನ ನಡೀತಾ ಇರುವಂತದ್ದು. ಅಂದ್ರೆ ಸಂದರ್ಶನದ ಮುಖಾಂತರ ನಿಮಗೆ ಒಂದು ಸೆಲೆಕ್ಷನ್ ಪ್ರೊಸೆಸ್ ನಡೆಸಿಕೊಳ್ತಾರೆ. ಇಲ್ಲಿ ನೋಡಬಹುದು, ಸಂದರ್ಶನವು 10 ಅಂಕಗಳನ್ನೊಳಗೊಂಡಿರುತ್ತದೆ. ಅಂದ್ರೆ 10 ಮಾರ್ಕ್ಸ್ಗೆ ಇಲ್ಲಿ ಒಂದು 10 ಮಾರ್ಕ್ಸ್ಗೆ ಇಲ್ಲಿ ನಿಮಗೆ ಸಂದರ್ಶನ ಅಥವಾ ಒಂದು ಇಂಟರ್ವ್ಯೂ ಮುಖಾಂತರ ನಿಮ್ಮ ಒಂದು ಹುದ್ದೆಯನ್ನ ಇಲ್ಲಿ ಫಿಕ್ಸ್ ಮಾಡ್ಕೊಳ್ತಾರೆ. ಓಕೆನಾ? ಇಲ್ಲಿ ಒಂದು ವಯೋಮಿತಿ ಬಗ್ಗೆ ಮಾತಾಡಕ್ ಹೋದ್ರೆ ಕೇವಲ ತಾವು 18 ವರ್ಷ ತಾವು ಈ ವಯೋಮಿತಿ ಇದ್ರೆ, ಏಜ್ ಲಿಮಿಟ್ ಇದ್ರೆ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಸಾಮಾನ್ಯ ವರ್ಗ ಜನರಲ್ ಅವರಿಗೆ 35 ವರ್ಷ ಒಂದು ಮ್ಯಾಕ್ಸಿಮಮ್ ಇರುತ್ತೆ. 2A 2B ಒಂದು OBC ಕ್ಯಾಂಡಿಡೇಟ್ಗಳಿಗೆ 38 ವರ್ಷ ಒಂದು ಮ್ಯಾಕ್ಸಿಮಮ್ ಇರುತ್ತೆ. ಮತ್ತು SC ST ಕ್ಯಾಂಡಿಡೇಟ್ಗಳಿಗೆ 40 ವರ್ಷ ಏನು ಒಂದು ವಯೋಮಿತಿಯನ್ನ ಅಂದ್ರೆ ಏಜ್ ಲಿಮಿಟ್ ಅನ್ನ ಇಲ್ಲಿ ಕೊಟ್ಟಿರ್ತಾರೆ. ಓಕೆನಾ? ವಯೋಮಿತಿ ಸಡಿಲಿಕೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಇಲ್ಲಿ ಒಂದು SC ST ಕ್ಯಾಂಡಿಡೇಟ್ ಗಳಿಗೆ 5 ವರ್ಷ ಒಂದು ವಯೋಮಿತಿಯ ಒಂದು ಸಡಿಲಿಕೆಯನ್ನ ಕೊಟ್ಟಿರ್ತಾರೆ, ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಮತ್ತು ಜನರಲ್ ಮತ್ತು OBC ಕ್ಯಾಂಡಿಡೇಟ್ ಗಳಿಗೆ 3 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ, ಅಂದ್ರೆ ವಯೋಮಿತಿ ಸಡಿಲಿಕೆಯನ್ನ ಇಲ್ಲಿ ಕೊಟ್ಟಿರ್ತಾರೆ. ಓಕೆನಾ? ಇಲ್ಲಿ ತಾವೇನಾದ್ರೂ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ 2A 2B 3A 3B OBC ಕ್ಯಾಂಡಿಡೇಟ್ಗಳಿಗೆ 100 ರೂಪಾಯಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಟ್ಟಿರ್ತಾರೆ. ಸಾಮಾನ್ಯ ವರ್ಗಕ್ಕೆ 200 ರೂಪಾಯಿ ಅಂತ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಲ್ಲಿ ಇಟ್ಟಿರುವಂತದ್ದು. ಓಕೆನಾ? ನೀವು ಇದರ ಒಂದು ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಮುಖಾಂತರ ಸಹ ತಾವು ಪೇಮೆಂಟ್ ಅನ್ನ ಮಾಡಿರ್ತೀರಾ. ಸ್ನೇಹಿತರೆ, ಕೊನೆಯದಾಗಿ ಇದರ ಒಂದು ತಾವೇನಾದ್ರೂ ಈ ಒಂದು ಹುದ್ದೆಗಳಿಗೆ ಸೆಲೆಕ್ಷನ್ ಆಗಿದ್ದೀರಿ ಅಂದ್ರೆ ತಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದ್ರೆ, SMS ಅಥವಾ ಒಂದು ಇಮೇಲ್ ಮುಖಾಂತರ ತಮಗೆ ಒಂದು ಇನ್ಫಾರ್ಮೇಶನ್ ಇವರು ಕಳಿಸ್ಕೊಡ್ತಾರೆ. ಓಕೆನಾ? ಇಲ್ಲಿ ನೋಡಬಹುದು, ಅಭ್ಯರ್ಥಿಗಳು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸುವುದು ಹಾಗೂ ಇಮೇಲ್ ಐಡಿಯನ್ನು ಹೊಂದಿದ್ದಲ್ಲಿ ನಮೂದಿಸುವುದು. ಒಂದು ವೇಳೆ SMS ಅಥವಾ ಇಮೇಲ್ ಮುಖಾಂತರ ಅಭ್ಯರ್ಥಿಗಳಿಗೆ ಸಂದೇಶ ತಲುಪುವುದಿಲ್ಲ, ಈ ಪ್ರಾಧಿಕಾರವು ಹೊಣೆಯಾಗುವುದಿಲ್ಲ. ತಾವು ಕರೆಕ್ಟ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನ ಕೊಟ್ಟಿದ್ರೆ ಖಂಡಿತವಾಗಿ ತಾವೇನಾದ್ರೂ ಸೆಲೆಕ್ಷನ್ ಆಗಿದ್ರೆ ಇಮೇಲ್ ಐಡಿ ಅಥವಾ ಒಂದು SMS ಮುಖಾಂತರ ತಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ತಮ್ಗೆ ಏನಾದರೂ ಒಂದು ಮೆಸೇಜ್ ಅಥವಾ ಒಂದು ಇಮೇಲ್ ಐಡಿ ಏನು ಬಂದಿಲ್ಲ ಅಂದ್ರೆ ತಾವು ಸೆಲೆಕ್ಷನ್ ಆಗಿಲ್ಲ ಅಂತ ಒಂದು ಅರ್ಥ. ಓಕೆನಾ? ಸೊ ಅರ್ಹ ಅಭ್ಯರ್ಥಿಗಳು SMS ಇಮೇಲ್ ಮುಖಾಂತರ ಮಾಹಿತಿ ನೀಡಲಾಗುವುದು. ಸಂದರ್ಶನಕ್ಕೆ ಅಥವಾ ಒಂದು ಅರ್ಹತಾ ಪರೀಕ್ಷೆಯ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ನ್ಯಾಯಾಲಯದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು. ಇದರ ಒಂದು ರಿಸಲ್ಟ್ಸ್ ಏನಿರುತ್ತೆ, ಇದರ ಒಂದು ಮೆರಿಟ್ ಲಿಸ್ಟ್ ಏನಿರುತ್ತೆ, ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ರಿಲೀಸ್ ಮಾಡ್ತಾರೆ. ಇನ್ನು ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಏನು ರಿಸಲ್ಟ್ಸ್ ಅನ್ನ ಇನ್ನೂ ಅನೌನ್ಸ್ ಮಾಡಿಲ್ಲ. ಬೇಕಾದ್ರೆ ಇದರ ಒಂದು ಲಿಂಕ್ ಏನಿದೆ ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ನೀವು ಸಹ ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಸ್ನೇಹಿತರೆ, ಇಷ್ಟೇ ಈ ಒಂದು ಸಿಂಪಲ್
ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಒಂದು ಮೆರಿಟ್ ಲಿಸ್ಟ್ ಏನಿದೆ, ರಿಸಲ್ಟ್ಸ್ ಏನಿದೆ, ಇನ್ನೂ ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ಇನ್ನೂ ರಿಲೀಸ್ ಮಾಡಿಲ್ಲ, ಅಂದ್ರೆ ಇನ್ನೂ ಅನೌನ್ಸ್ ಮಾಡಿಲ್ಲ. ತಾವು ಒಂದ್ಸಲ ಚೆಕ್ಔಟ್ ಅನ್ನ ಮಾಡಿ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ ನಂತರ ಆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಾವೇನಾದ್ರೂ ಸೆಲೆಕ್ಷನ್ ಇದ್ರೆ ಆ ಒಂದು ಮೆರಿಟ್ ಲಿಸ್ಟ್ ಅನ್ನ ಕಂಪ್ಲೀಟ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅನ್ನ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ, ಇಲ್ಲಿ ತಾವು ನೋಡಬಹುದು, ಸದರಿ ಪಟ್ಟಿ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಸಂದರ್ಶನದ ಆಹಾರ ಪರೀಕ್ಷೆ ಕರೆಯಲಾಗುವುದು. ಸಂದರ್ಶನ ಆಹಾರ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡಿಕೊಂಡು ತಮ್ಮೊಂದಿಗೆ ತರಬೇಕು. ಆದ್ರೆ ಸೆಲೆಕ್ಷನ್ ಆಗಿದ್ರೆ ಅಲ್ಲಿ ಒಂದು ಏನಿದೆ ಪ್ರವೇಶ ಪತ್ರಗಳು ಅಂದ್ರೆ ಒಂದು ಸಂದರ್ಶನಕ್ಕೆ ಹೋಗುವಂತಹ ಒಂದು ಏನು ಲೆಟರ್ ಏನಿರುತ್ತೆ ಅಲ್ಲಿಂದ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಈ ಒಂದು ಇಂಟರ್ವ್ಯೂ ಅಥವಾ ಒಂದು ಸಂದರ್ಶನಕ್ಕೆ ಹೋಗಬಹುದು. ಇದರ ಒಂದು ವೇಳೆ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ರೆ ಯಾವ ರೀತಿ ತಾವು ರಿಸಲ್ಟ್ಸ್ ಅನ್ನ ನೋಡುವುದು ಮತ್ತು ಇದರ ಒಂದು ಸಂದರ್ಶನದ ಒಂದು ಇಂಟರ್ವ್ಯೂ ಲೆಟರ್ ಅನ್ನ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ಯಾವ ರೀತಿ ತಾವು ಇಂಟರ್ವ್ಯೂ ಅಟೆಂಡ್ ಮಾಡೋದು ಅಂತ ಒಂದು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ ನಂತರ ನಾನು ಮತ್ತೊಂದು ವಿಡಿಯೋದಲ್ಲಿ ತಮಗೆ ಶೇರ್ ಮಾಡ್ಕೊಂತೀನಿ.